ഈർന്ന ആന മനസ്സ് കല്ലിട. മൗനം സമ്മതം. ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾನಿ ಬ್ಲಾಗ್ಸ್. ಇವತ್ತು ಥರ ಸ್ಪೆಷಲ್ ಆದ ವಿಡಿಯೋ. ನನಗೆ ಸುಮಾರು ದಿವಸದಿಂದ ಸರ್ ನಾವು 1 ವೀಕ್ 2 ವೀಕ್ಸ್ ಆಯಿತು ಒಂದು ಕಮೆಂಟ್ ಬರ್ತಾ ಇದೆ ಒಂದು ಹುಡುಗಿಯ ಹೆಸರಲ್ಲಿ. ಯಾಕೆ ಅದು ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರಾ, ನನ್ನ ಫ್ರೆಂಡ್ಸ್ ನನಗೆ ಮೋಸ ಮಾಡ್ತಿದ್ದಾರಾ, ಅಲ್ಲ ನನಗೆ ದ್ವೇಷ ಇರುವವರು ನಾನು ಆಟಾಡಿಸ್ತಿದ್ದಾರಾ ಏನಂತ ಗೊತ್ತಿಲ್ಲ. ಅಂತಂತೂ ಕಮೆಂಟ್ ಯಾವ ರೀತಿ ಇದೆ ಅಂದರೆ ಒಂದು ಹುಡುಗಿ ಪ್ರಪೋಸ್ ಮಾಡೋ ಥರ ಇದೆ. ಯಾವ ಹುಡುಗಿ ಕೂಡ ಕಮೆಂಟಲ್ಲಿ ಪ್ರಪೋಸ್ ಮಾಡೋದು ನಾನು ಇಷ್ಟಕ್ಕೆ ನೋಡಲಿಲ್ಲ. ಇದು ಮೋಸ್ಟ್ಲಿ ನನ್ನ ಯಾರೋ ಫ್ರೆಂಡ್ಸ್ ಆಗಿರ್ಬೋದು, ಆಟಾಡಿಸ್ತಿರ್ಬೋದು, ಗೊತ್ತಿಲ್ಲ ಏನಂತ. ಕಮೆಂಟ್ಗಳು ನಾನು ಓದಿಸ್ತೇನೆ. ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಕರೆಕ್ಟಾಗಿ ತುಳು ಬರೋದಿಲ್ಲ, ಅದು ತುಳುವಲ್ಲಿ ಇರುವಂಥದ್ದು ಕಮೆಂಟ್. ವಿಚಿತ್ರವಾಗಿದೆ ಕಮೆಂಟ್ ಮಾತ್ರ. ನನಗೆ ನೋಡಿ ನನಗೆ ನಗಡ್ಲಿಕ್ಕೆ ಬಂತು. ಯಾವುದೂ ಕೂಡ ರಿಪ್ಲೈ ಮಾಡಲಿಲ್ಲ, ಲೈಕ್ ಕೂಡ ಮಾಡಲಿಲ್ಲ. ನನಗೆ ಯಾಕೋ ಇಷ್ಟ ಆಗಲಿಲ್ಲ ಆ ಥರ ಮಾಡೋದು. ಯಾಕಂದರೆ ಅದರಲ್ಲಿ ಆ ವಿಷಯದಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಸೊ ನೋಡಿ ಹೇಗೆ ಓದ್ತಾನೆ ಗೊತ್ತಿಲ್ಲ. ಓದ್ತಾನೆ, ಕೇಳಿಸ್ಕೊಳ್ಳಿ ಕಮೆಂಟ್. ಆ ಕಮೆಂಟ್ ನಿಮಗೆ ಕರೆಕ್ಟಾಗಿ ಓದಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಡ್ತೇನೆ, ಯಾವ ವಿಡಿಯೋದಲ್ಲಿ ಕಮೆಂಟ್ ಇದೆ ಅಂತ ಹೋಗಿ ಅಲ್ಲಿ ಚೆಕ್ ಮಾಡಿ. ನನಗೆ ಗೊತ್ತಿಲ್ಲ ಏನು ಯಾರ ಅಂತ. ಸೊ ನಿಮ್ಮಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾ ಇದ್ದರೆ ದಯವಿಟ್ಟು ಆ ಕಮೆಂಟನ್ನು ನಿಲ್ಲಿಸಿ. ಅಂದರೆ ನನಗೆ ಫ್ರೆಂಡ್ಸ್ ಯಾರಾದರೂ ನೋಡ್ತಿದ್ರೆ ಕಮೆಂಟ್ ಮಾಡೋದು ನಿಲ್ಲಿಸಬೇಡಿ. ಯಾರಾದರೂ ಹುಡುಗಿ ನಿಜವಾಗಲಿ ಅಂತ ಕಮೆಂಟ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಆ ಥರ. ಆ ಥರ ಹುಡುಗಿ ಕಮೆಂಟ್ ಮಾಡೋದಿದ್ರು ಕೂಡ ಅಂಥ ಕಮೆಂಟ್ ಇನ್ನು ಮಾಡಬೇಡಿ ದಯವಿಟ್ಟು. ಓಕೆ, ಬರಲಿ ಹಿಂದ್ಗಡೆ ಒಂದು ಹೊಸ ಜನ ಬರ್ತಿದ್ದಾರೆ. ಸೊ ದಯವಿಟ್ಟು ಅದು ಹುಡುಗರು ಕಮೆಂಟ್ ಮಾಡೋದಾದ್ರೆ ಕೂಡ ನಿಲ್ಲಿಸ್ಬಿಡಿ ಅಂತ ಕಮೆಂಟನ್ನು. ಹುಡುಗಿಯರು ಕಮೆಂಟ್ ಮಾಡೋದು ಕೂಡ ನಿಲ್ಲಿಸ್ಬಿಡಿ. ನನಗೆ ಯಾವುದು ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ಏನಾದರೂ ಡೈರೆಕ್ಟಾಗಿ ಅಂತ ಹೇಳಬೇಕಾದ್ರೆ ಮರ್ಯಾದೆಗೆ ಬೇಡಿ. ನಂದು ಡಿಸ್ಕ್ರಿಪ್ಷನ್ಗೆ ನಂಬರ್ ಕೊಟ್ಟಿರ್ತಾರೆ, ನಂಬರ್ಗೆ ಅದ್ರ ಮೆಸೇಜ್ ಮಾಡಿ. ಇಲ್ಲಾದರೆ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಇದೆ, ಅದರಲ್ಲಿ ಮೆಸೇಜ್ ಮಾಡಿ. ನಿನ್ನ ನಂಬರು. ಸೊ ಮೋಸ್ಟ್ಲಿ ನಾನು ಪ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೆ, 2-3 ಪ್ರ್ಯಾಂಕ್ ವಿಡಿಯೋ ಮಾಡಿದ್ದೆ. ಮೋಸ್ಟ್ ನನ್ನ ಪ್ರ್ಯಾಂಕ್ ಮಾಡ್ಲಿಕ್ಕೆ ಈ ಥರ ಆಟ ಆಡಿಸಿದಾರೆ ಗೊತ್ತಿಲ್ಲ. ಯಾರು ಊರ ಫ್ರೆಂಡ್ಸ, ಇವರಿಬ್ಬರಿಗೆ ತುಳು ಬರುವುದಿಲ್ಲ ಮೋಸ್ಟ್ಲಿ. ಇವರ ಮೆಸೇಜ್ ಕನ್ನಡ, ದಟ್ ಪರ್ಸನ್ ಡೋಂಟ್ ನೋ ಕನ್ನಡ. ಸೊ ಆ ಹುಡುಗ ಈಗ ಹೇಳ್ತಾನೆ, ಕಮೆಂಟ್ ಓದ್ತಾನೆ. ಅದು ಪೇರು ಯು ಡೋಂಟ್ ಮೆನ್ಷನ್ ನೇಮ್. ಓಕೆ, ನಾನಂತೂ ಬಾಯಲ್ಲಿ ಹೆಸರು ಹೇಳುವುದಿಲ್ಲ ಪರ್ಸನ್. ಇದು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಡ್ತೇನೆ, ಅಲ್ಲಿ ಹೋಗಿ ನೋಡಿ, ಚೆಕ್ ಮಾಡಿ. ಸೊ ಓಕೆ. ಎಲ್ಲೇ ಹಿಡಿಯುಡು ಮಾಯಾ ಸಾಫ್ಟ್ವೇರ್. ಗಟ್ಟಿ ಎಂತ ಲೌಡ್ ಎಲ್ಲ ಹಿಡಿಯುಡು ಮಾಯಾ ಸಾಫ್ಟ್ವೇರ್. ಅದು ಎಲ್ಲ ಹಿಡಿಯುಡು ಅಲ್ಲ, ಎಲ್ಲ ಹಿಡಿಯುದು. ಓಕೆ. ಸ್ಮೈಲ್ ಉಂಟು. ಲವ್ ಫ್ರಮ್ ಬಾಂಬೆ ಮಿಥುನ್. ಓಕೆ. ಮಸ್ತ್ ಲಾಯ್ಕ್ ಉಂಟು ಪ್ಲೇಸ್. ಈರನ್ ಎಡಿಟಿಂಗ್ ಅವಸಮ್. ಅದು ಆತಂಡ್ ಮಿಥುನ್ ರೇ. ವೋಯ್ಸ್ಗ್ ದಾದಾ ಸ್ಪೆಲ್ಲು ಮನ್ಪೋಡು ಪಂಡೇ ಆವೊಂಡಿಜಿ. ಫ್ಯಾಬುಲಸ್ ವರ್ಕ್. ಎನ್ ಕುಡ್ಲಾಗ್ ಬನ್ನಗೆ ಮೀಟಾಕ. #, ಜಯನಿಧಿ ವ್ಲಾಗ್ಸ್. ಫ್ರಮ್ ಬಾಂಬೆ, ಲೈಕ್ಡ್ ಯು ಎ ಲಾಟ್. പിന്നെ എങ്ങനെ ಓಕೆ. ನೆಕ್ಸ್ಟ್ ಎನ್ನ ಕಮೆಂಟ್ಗೆ ರಿಪ್ಲೈ ಕೊರ್ಲೆ ಆತೆ. ಡೈರೆಕ್ಟ್ ಅದು ಕಮೆಂಟೆಡ್ ಇಂಚ ಪಟ್ಟೇರುನ ಪಾಂದು എന്നോട് ಓಪನ್ ಅದು ಓಪನ್ ಅದು ಪನ್ಲೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ. ಅದು ಪನ್ಕ. ಓಕೆ, പന്ത് ആണ്ട് ഈറക് മണ്ടേട് പുലി ബത്ന ലേഖ ആവു എർ പാന്ത. എൻ കുಡ್ಲಾಡ್ ഇട്ടിനാലെ ബട്ട് ഇട്ടെ ഹയർ സ്റ്റഡീസ്ಗೆ ಮುಂಬೈಜಿ ಬರ್ತಡೆ. ಎಂಕ್ ಈರನ್ 2E BK ಎನ್ನ ಮಂಡೇಡ್ ಪೂರಿ ಬಟ್ನ ಲೇಖ ಆತಂಡ್. ಈರೆ ಎಡುರುಗು ತೊಜುಪೂರ್ ಅವ್ವೆ ತೆಲಿಕ್ಕಡ ಮೋನೆ.
അവേ തെലിക്കത മോനെ ഊരാട ലൈവ് അത് തൂത്തുജി ബട്ട് ദയേഗ് ഇഞ്ച ആണ്ട് പന്ത് ഗോട്ടിജി ദാദനോ പനോട് ഈരട ഈ റിപ്ലൈ കൊർണാട പൻപേ പിന്നെ മറ്റേ ലവിച്ചിന് പിന്നെ അവസാനം അതെ. ഓക്കെ, ലാസ്റ്റ് കമന്റ്. കമന്റുಗೆ ದಯ ರಿಪ್ಲೈ ಕೊರಿಜಾರು ಪಾವಡ ದಾನೋ ಈರಡ ಕೇನೋಡು ಪಂತ್ ಕಾಂಡ್ ಅಲ್ಲ ಆಂಡ್ ಕೊಪ್ಪನ സോറി ദാനോ മസ്ത് ഇഷ്ട ഐത്താർ ഈർ തെപ്പു എന്നോട് ചീ ഇങ്ങനെ കിട്ട് മറ്റേ ലഭിച്ചു. പിന്നെ അവസാനം എന്താ ഇല്ലതാ അത്രയല്ലേ ഉണ്ടോ? നെക്സ്റ്റ് ലവ് യു ഡിങ്കു ലവ് യു ലവ് ചിഹ്നം ലവ് യു ലവ് ചിഹ്നം ലവ് യു അല്ല യു 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 ലവ് ചിഹ്നം ലവ് ചിഹ്നം മൗനം സമ്മതി ലക്ഷണ മൗനം സമ്മതം മൗനം സമ്മതം. നീ അവൾക്ക് റിപ്ലൈ കൊടുത്തില്ലെങ്കിൽ അത് ഓക്കെ ആണ്. നെക്സ്റ്റ് ഉവ്വെക്കള റിപ്ലൈ മൻപുജാർ ആറ്റ ഈർ ഒഞ്ചി പൊന്നു ഈർന പിറവു ബൂർദാൽ പന്ത് ആറ്റിറ്റ്യൂഡ് ഹാ എനിക്ക് ഈർന പട്ടാറെ ബി കെ ഈർന ടെലിക്കെ ഈർന കൈനസ് ബിഹേവിയർ ഈർന സിംപ്ലിസിറ്റി മസ്ത് ഇഷ്ട ആണ്ട് ഈരഗ് എത്ത് സബ്സ്ക്രൈബ് ഫോളോവേഴ്സ് ഉള്ളേർ എനിക്ക് ബോട്ട്ജി ഈറഗ് ഈർണ വർക്ക് ഡ മിത്ത് റെസ്പെക്ട് വക്ക് ആവൈത്ത് ഹാപ്പി ആദിത്തർണ്ട യാറു ഓപ്പൺലി ഐ കമന്റ് ഐ ആം പ്രൊപ്പോസിംഗ് യു ഐ ലവ് യു മിഥുൻ ജയനിധി. അയ്യോ I love you a lot. I don't know is the right way to tell this. As my safety also I am using comment box as my love media. I might have WhatsApp or you or called you. But if that thing got misused, then it will ruin me. It's my another Gmail account which created only to reach you. I love you a lot. Sir, Mithun. Okay. JV vlogs and you I didn't know that you will accept my proposal or not. If you reject me, give me reply. If you accept me also give me reply. എന്തായാലും റിപ്ലൈ കൊടുക്കണം. Throughout comment after accepting only I will WhatsApp you or call you. Love ಚಿನ್ನು you a lot. ಏನ್ ಈರ್ನ ವಿಡಿಯೋಸ್ ತೂರ ಶುರು ಮಾಡ್ತಡ್ದು 2 weeks ಆಂಡ್ ಬಟ್ അതന്നല്ല ദായേഗ് പീറ പീറ പിര പിര ആവേട്ട് ടോയിനെയ വീഡിയോസ് റിപ്പീറ്റ് മാത്ത് തൂപ്റ്റ ಗೊತ್ತಿಜ್ಜಿ. ഐ ആം മാഡ് ഓൺ യു ലവ് യു കൊറേ ഓക്കെ. നെക്സ്റ്റ് കമന്റ് ഈർന ആറ്റിറ്റ്യൂഡ് ജി പീറ എൻ മച്ചിയെ മെച്ചിയെ എന്നെ കമന്റിക്ക് ഊജി റിപ്ലൈ ജി ഒഞ്ചി അങ്ങനെ ഒഞ്ചി റിപ്ലൈ ജി ദാല പനോട് പന്തല ആപ്പുജി അത് ഈറക് ഈർന്ന ആന മനസ്സ് കല്ലിട ലേഖ ഉണ്ടത്തെ ಈರ್ನ ಆ ಕಲ್ಲ ಮನಸ್ಸಿಗೆ ಪೀರ ಎನ್ನ ಮೊಕ್ಕೆದ ಮನಸ್ಸು ಕಾರ್ಗತ್ ಪಟ್ಟುಂಡು ಪೋಟುಂಡು ಈರೆಗೋಸ್ಕರ ಎನ್ ಕಪ್ಪುಬೆ ಈರ್ನ ಒಪ್ಪಿಗೆಗೋಸ್ಕರ ಈರ್ನ ಸಂತಿಗೋಸ್ಕರ ಈರ್ನ ಸಮ್ಮತಿಗೋಸ್ಕರ ലവ് യു കണ്ട ഓ ലവ് യു കണ്ട പിന്നെ 2 ഹാർട്ട് പിന്നെ പിന്നെ എങ്ങനെ അങ്ങനെ ലവ് യു മിഥുൻ ജയനിധി പിന്നെ വീണ്ടും അങ്ങോട്ട് ഇങ്ങോട്ട് അത് കഴിഞ്ഞ് കുറെ ഹാർട്ട് പിന്നെ മറ്റേ ലവ് ചിഹ്നം ഈ മോക്കേതാ ഈ വീടിനെ മോക്കേതാ. ഓക്കെ ഒത്തുണ്ടോ ഇത്ര ലവ് യു ಈರ್ನ ಎನ್ನ ಒವ್ವೆ ಕಮೆಂಟ್ಗಳ ರಿಪ್ಲೈ ಇಜ್ಜಿತ ಟುಕ್ಕ ಎಪ್ಪ
ಇಂಚ ಇಪ್ಪವಾರ ಪಂತ ಎನ್ನಾಯಿನತ್ ಬೇಗ ಮಂಗಳೂರು ಬರ್ಪುനാൽ ಏಪ್ರಿಲ್ ಎಫ್ ಕುಟ್ಲ ಬರೋണ്ടുള്ള ಈರಿ ಮೀಟ್ ಆವೋടെ ಇರ್ಲ ലവ് യു മിഥുൻ ബേബി മൈ ലവ് മൈ ഡ്രീം പിന്നെ ഹാർട്ട് ലവ് ചിന്ന അങ്ങോട്ട് ഇങ്ങോട്ട് അത്രയുണ്ട് കമന്റ്. ಸೊ ಒಂದು ಮಾತ ಕಮೆಂಟ್ಸ್ ಇಂಜನ ಕಮೆಂಟ್ ಇಂಬೆ ಕೇರಳದ ಇಂಬೆ ಕರೆಕ್ಟ್ ತುಳು ಬರ್ಪುನಿಜ್ಜಿ ಕನ್ನಡ ಬರ್ಪುಜಿ. ಸೊ ಇಂಬೆಡ ಓದ್ಪಾಯಿ ಚೂರು ಫನ್ನಿ ಆದೊಂದು. ಸೊ ನನ್ನದ ಕಮೆಂಟ್ ಬತ್ತಿಂಡ್ಲ ಇಂಚನೆ ಓದ್ಪಾಬೆ ಅವೇನು ಅದ ಅನ್ಕೊಡು. ಸೊ ನನ್ನದು ಬುಕ್ಕ ಇಂಚ ಕಮೆಂಟ್ ಬತ್ತಿನ ಒಂದು ಇಂಚನೆ ಓದಬೆ ಏರಲ್ಲ ಅಂಚೆ ಕಮೆಂಟ್ ಮನ್ಪುನಾಗ್ಲಿತ್ತಿನ ಮನಸ್ಸು ದೆತ್ತು ಪಾಡ್ಲಿ ಅಂಚೆ ಕಮೆಂಟ್ ಮನ್ಪುಡು ಎಂತಾದ್ರು ಇತ್ತು ಡೈರೆಕ್ಟ್ ಆಗಿ ಹೇಳಿಬಿಡಿ. ಇಲ್ಲದ್ರೆ ಮೆಸೇಜ್ ಓಕೆ ಕಮೆಂಟಲ್ಲಿ ಹೇಳಿದ್ರೆ ಹೇಳಿಬಿಡಿ. ಕಮೆಂಟ್ ಇಷ್ಟಾದ್ರೆ ಕಮೆಂಟಲ್ಲಿ ಹೇಳಿಬಿಡಿ. ನಂಬರ್ ಇದೆ ಅಲ್ಲಿ, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದೆ ಅದರಲ್ಲಿ ಹೇಳಿ ಮಾಡಿ. ನಾ ಮರ್ಯಾದೆ ತೆಗಿಬೇಡಿ. ನಿಂದೆ ನಂಬರ್ നമ്മൾ എത്ര സിംഗിൾ ആയിട്ടാണ്. ಸೊ ನನಗೆ ಅಂಥ ವಿಷಯದಲ್ಲಿ ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಹೋಗೋದು ಕೂಡ ಇಲ್ಲ. ಸೊ ಇನ್ನೇನು ಹತ್ರ ಇಲ್ಲ. ಸೊ ನಿಮಗೆ ಅರ್ಥ ಆಗದಿದ್ರೆ ಕಮೆಂಟ್ ನನಗೆ ಓದಿಸಿದ್ದು ಅರ್ಥ ಆಗದಿದ್ರೆ ವಿಡಿಯೋಗಳಿಗೆ ಹೋಗಿ ನೋಡಿ, ಡಿಸ್ಕ್ರಿಪ್ಷನ್ಗೆ ಲಿಂಕ್ ಇದೆ, ಕಮೆಂಟ್ ಮಾಡಿ. ಇವನಿಗೆ 4 ಲೈಕ್ ಕೊಡಿ. ഇത് ഈ കമന്റ് കാണണമെങ്കിൽ ആ ചാനലിലെ ലിങ്ക് അല്ല ലിങ്ക് that much only. So meet you next video. Until then, take care. See ya. Bye bye. Peace.